ಭಕ್ತಿಯ ನೆಲೆವೀಡು ಮುದ್ರಾಡಿ ಶಾರದೋತ್ಸವಕ್ಕೆ ಈ ಬಾರಿ 6ನೇ ವರ್ಷದ ಸಂಭ್ರಮ. ಸೆಪ್ಟೆಂಬರ್ 29ರಂದು ನಡೆಯುವ ಈ ಸಂಭ್ರಮದಲ್ಲಿ ಅಂದು ಬೆಳಗ್ಗೆ 8 ಗಂಟೆಗೆ ಶಾರದಾ ಪೂಜೆಯೊಂದಿಗೆ ವೈದಿಕ ಕಾರ್ಯಕ್ರಮಗಳಿಗೆ ಚಾಲನೆ, 11 ಗಂಟೆಗೆ ಮಹಾಪೂಜೆ. ಬಳಿಕ ನಡೆಯುವ ಸಭಾ ಕಾರ್ಯಕ್ರಮವನ್ನು ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಹಾಜಬ್ಬ ಉದ್ಘಾಟಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಸಮಾರಂಭದಲ್ಲಿ ಪದ್ಮಗೋಪಾಲ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಸುಧಾಕರ ಶೆಟ್ಟಿ ಅವರು ದಿಕ್ಸೂಚಿ ಉಪನ್ಯಾಸ ಮಾಡಲಿದ್ದು, ಮುದ್ರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಸಂತಿ ಪೂಜಾರಿ ಸೇರಿದಂತೆ ಹಲವು ಅತಿಥಿ ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಮಾರಂಭದಲ್ಲಿ ಸಾಧಕರಿಗೆ ಸನ್ಮಾನ ಹಾಗೂ ಮುದ್ರಾಡಿ ಶಾರದೋತ್ಸವ ಪುರಸ್ಕಾರ ಪ್ರದಾನ ಮತ್ತು ಶೈಕ್ಷಣಿಕವಾಗಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಲಿದೆ. ಮಧ್ಯಾಹ್ನ 3:30ರಿಂದ ತುಳುನಾಡ ಕಲಾಬಿರ್ಸೆ ದೀಪಕ್ ರೈ ಪಾಣಾಜೆ ಮಸ್ಕಿರಿ ಕುಡ್ಲ ತಂಡದ ಸದಸ್ಯರಿಂದ ತೆಲಿಕೆ ಬಂಜಿನಿಲಿಕೆ ಎಂಬ ಹಾಸ್ಯ ಕಾರ್ಯಕ್ರಮ ನಿಮ್ಮನ್ನು ಮನರಂಜಿಸಲಿದೆ. ಸಂಜೆ ಕುಣಿತ ಭಜನೆಯೊಂದಿಗೆ ಶಾರದಾ ಮಾತೆಯ ವೈಭವದ ಶೋಭಯಾತ್ರೆ ಮತ್ತು ಜಲಸ್ತಂಭನದೊಂದಿಗೆ ಶಾರದೋತ್ಸವ ಸಂಪನ್ನ. ಶಾರದೋತ್ಸವ ಕಾರ್ಯಕ್ರಮ ಕಳೆದ 6 ವರ್ಷಗಳಿಂದ ಮುದ್ರಾಡಿಯಲ್ಲಿ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ವತಿಯಿಂದ ಹಾಗೂ ಗುರುರಕ್ಷಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ. ಅದರಲ್ಲಿ ಶಾರದೋತ್ಸವದಲ್ಲಿ ಶಾರದಾ ಮೂರ್ತಿಯ ಪ್ರತಿಮೆಗೆ ಪ್ರತಿಷ್ಠಾಪನೆ, ಪೂಜಾ ಕಾರ್ಯಕ್ರಮ ಮತ್ತು ಮುದ್ದು ಶಾರದ ಸ್ಪರ್ಧೆ, ಹಾಗೆ ಅಕ್ಷರಾಭ್ಯಾಸ, ಈ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಮಕ್ಕಳಿಗೆ ಸ್ಪರ್ಧಾತ್ಮಕವಾದಂಥ ಕ್ವಿಜ್ ಕಾರ್ಯಕ್ರಮ, ಯಾವುದು ರಸಪ್ರಶ್ನೆ ಕಾರ್ಯಕ್ರಮ, ಅಲ್ಲದೆ ಸಭಾ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳು ಶಿಕ್ಷಣಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟು ಮಾಡಿರುವಂತಹ ಒಂದು ಮುದ್ರಾಡಿಯ ಒಂದು ಜನೋತ್ಸವವಾಗಿ ಪರಿವರ್ತನೆಗೊಂಡಿರುವಂಥ ಒಂದು ಕಾರ್ಯಕ್ರಮ. ಎಲ್ಲ ಜನರ ಪಾಲ್ಗೊಳ್ಳುವಿಕೆಯು ಇದರಲ್ಲಿ ಮುದ್ರಾಡಿಯ ಸಾರ್ವಜನಿಕ ಬಂಧುಗಳು ಒಂದು ಸಹಕಾರದಿಂದ ಇವತ್ತು 6ನೇ ವರ್ಷ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಆಯೋಜಿಸಲ್ಪಟ್ಟಿದೆ. ಸಾಧಕ ವಿದ್ಯಾರ್ಥಿಗಳಿಗೆ 95ಕ್ಕಿಂತ ಹೆಚ್ಚು ಅಂಕ ಗಳಿಸಿದಂಥ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ, ಹಾಗೆಯೇ 90ಕ್ಕಿಂತ ಹೆಚ್ಚು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪುಗಳನ್ನು ಕೊಡುವಂಥ ಕಾರ್ಯಕ್ರಮ ಮತ್ತು ಈ ಮುದ್ರಾಡಿ ಕಬ್ಬಿನಲೆಯ ಸಾಧಕರಾಗಿರುವಂಥ ಹಿರಿಯ ಮಹನೀಯರಿಗೆ, ಅಧ್ಯಾಪಕರಿಗೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಗೌರವಾರ್ಪಣೆಯನ್ನು ಈ ಕಾರ್ಯಕ್ರಮದಲ್ಲಿ ಸಲ್ಲಿಸುತ್ತಾ ಬಂದಿದ್ದೇವೆ. ಅದೇ ರೀತಿ ಈ ವರ್ಷವೂ ಮಾಡ್ತೇವೆ. ಹಾಗೆಯೇ ಬಹುಶಃ ಈ ಕಾರ್ಯಕ್ರಮವನ್ನು ಶಾರದಾ ಪೂಜೆ ಕಾರ್ಯಕ್ರಮ 29/9/2025 ಸೋಮವಾರ ನಾರಾಯಣ್ ಭಟ್ ಅವರ ಪೌರೋಹಿತ್ಯದಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯಲಿವೆ. ಬಹುಶಃ 8 ಗಂಟೆಗೆ ಶಾರದಾ ಪೂಜೆ ಆರಂಭ, 8:30ಕ್ಕೆ ಮೂರ್ತಿ ಪೂಜೆ, 9ಕ್ಕೆ ರಸಪ್ರಶ್ನೆ ಕಾರ್ಯಕ್ರಮಗಳು ಹಾಗೂ 10 ಗಂಟೆಗೆ ರಸಪ್ರಶ್ನೆ ಕಾರ್ಯಕ್ರಮದ ಉದ್ಘಾಟನೆ. ಈ ಕಾರ್ಯಕ್ರಮ ಉದ್ಘಾಟನೆ ನೆಲ್ಲಿಕಟ್ಟೆ ಶಾಲಾ ಮುಖ್ಯೋಪಾಧ್ಯಾಯರಾದಂಥ ರವೀಂದ್ರ ಹೆಗ್ಡೆ ಅವರು ಮಾಡ್ತಾರೆ. ಅದೇ ರೀತಿ ಆ ಕಾರ್ಯಕ್ರಮವನ್ನು ಸಂಯೋಜಿಸುವವರು ಚಂದ್ರಶೇಖರ್ ಭಟ್ ಬಲ್ಲಾಡಿ, ಶ್ರೀ ಪ್ರಕಾಶ್ ಪೂಜಾರಿ ಮಾತಿಬೆಟ್ಟು ಮತ್ತು ಅಣ್ಣಪ್ಪ ಮಾಸ್ಟರ್ ಮುದ್ರಾಡಿ ಅವರು ಈ ಕಾರ್ಯಕ್ರಮವನ್ನು ಸಂಯೋಜಿಸುತ್ತಾರೆ. ಅದೇ ರೀತಿ ಅಕ್ಷರಾಭ್ಯಾಸ ಮತ್ತು ಮಧ್ಯಾಹ್ನ ಸಭಾ ಕಾರ್ಯಕ್ರಮ, ಈ ಸಾರ್ವಜನಿಕ ಸಭಾ ಕಾರ್ಯಕ್ರಮದಲ್ಲಿ ಈ ಎಲ್ಲ ಸಾಧಕರಿಗೆ ಸನ್ಮಾನವನ್ನು ಆಯೋಜಿಸಲಾಗುವುದು. ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಅಕ್ಷರ ಸಂತ ಹರೇಕಳ ಹಾಜಪ್ಪ ಪದ್ಮಶ್ರೀ ಪುರಸ್ಕೃತರು,
ಅಧ್ಯಕ್ಷತೆ ಡಾಕ್ಟರ್ ವೀರಪ್ಪ ಮೊಯ್ಲಿ, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ದಿಕ್ಸೂಚಿ ಉಪನ್ಯಾಸ ಶಿಕ್ಷಣದ ಬಗ್ಗೆ ಡಾಕ್ಟರ್ ಸುಧಾಕರ್ ಶೆಟ್ಟಿ, ಅಧ್ಯಕ್ಷರು, ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ಡ್. ಹಾಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಪ್ರಸಾದ್ ಎಸ್.ಎ. ತಹಶೀಲ್ದಾರ್ ಅವರು, ಹಾಗೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಊರಿನ ನಮ್ಮ ಬೊಂಬಾಯಿ ಉದ್ಯಮಿ ದಿವಾಕರ್ ಎನ್ ಶೆಟ್ಟಿ ಗೌರವಾಧ್ಯಕ್ಷರಾಗಿ, ನಾನು ಅಧ್ಯಕ್ಷರಾಗಿ, ಶ್ರೀ ಚಂದ್ರಶೇಖರ್ ಬಾಯರಿ ಉಪಾಧ್ಯಕ್ಷರಾಗಿ ಕಳೆದ 6 ವರ್ಷಗಳಿಂದ ಈ ಕಾರ್ಯಕ್ರಮಗಳು ಊರಿನವರ ಸಹಕಾರದೊಂದಿಗೆ ಬಹಳ ಯಶಸ್ವಿ ಕಾರ್ಯಕ್ರಮವಾಗಿ ಜನರ ಸಂಪೂರ್ಣ ಬೆಂಬಲದೊಂದಿಗೆ ಈ ಕಾರ್ಯಕ್ರಮವು ಆಯೋಜನೆ ಆಗ್ತಾಯಿದೆ. ಈ ವರ್ಷವೂ ಭಾಳಷ್ಟು ವಿಜೃಂಭಣೆಯಿಂದ ಈ ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾಭಿಮಾನಿಗಳು, ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡುವಂಥ ಎಲ್ಲ ಈ ಊರಿನ ಬಂಧುಗಳು ಮತ್ತು ಪರ ಊರಿನ ಬಂಧುಗಳು, ಭಕ್ತಾಭಿಮಾನಿಗಳು ಇದರಲ್ಲಿ ಭಾಗವಹಿಸಬೇಕು. ವಿಶೇಷವಾಗಿ ನಾವು ಈ ಕಾರ್ಯಕ್ರಮವನ್ನು ಶಿಕ್ಷಣಕ್ಕೆ, ಮಕ್ಕಳ ಶಿಕ್ಷಣಕ್ಕೆ, PUC ಮತ್ತು SLC ಮಕ್ಕಳ ಶಿಕ್ಷಣಕ್ಕೆ ಹಾಗೂ ಪ್ರಾಥಮಿಕ ಹಂತದ ಶಿಕ್ಷಣಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ರಸಪ್ರಶ್ನೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಕಳೆದ 6 ವರ್ಷಗಳಿಂದ ಉತ್ತಮವಾಗಿ ಈ ಕಾರ್ಯಕ್ರಮ ಮೂಡಿಬಂದಿದೆ. ಈ ವರ್ಷವೂ ಅದೇ ರೀತಿ ಉತ್ತಮವಾದಂಥ ಮುದ್ದು ಶಾರದ ಸ್ಪರ್ಧೆ, ಹಾಗೆ ರಸಪ್ರಶ್ನೆ ಕಾರ್ಯಕ್ರಮಗಳು, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೆಯಲಿಕ್ಕೆ ಇವೆ. ಅದು ಸೂಪ್ರಮ್ ಸೋ ಫಿಲ್ಮಿನ ಕಲಾವಿದರು ಈ ನಾಟಕದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ, ನಾಟಕ ಕಾರ್ಯಕ್ರಮದಲ್ಲಿ. ಹಾಗೆ ಎಲ್ಲ ಕಾರ್ಯಕ್ರಮಗಳು ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ 6 ಗಂಟೆಗೆ ಮಂಗಳಾರತಿಯಾಗಿ ಅನಂತರ ಶೋಭಾಯಾತ್ರೆ ನಡೆದು 9 ಗಂಟೆ ರಾತ್ರಿಗೆ ಮೆರವಣಿಗೆ ಕಾರ್ಯಕ್ರಮಗಳು ಭಜನೆಯ ಮೆರವಣಿಗೆಯೊಂದಿಗೆ ಇಲ್ಲಿ ನಮ್ಮ ಮದಗದಲ್ಲಿ ಅದು ಮುಕ್ತಾಯಗೊಳ್ಳಲಿದೆ. ಹಾಗೆ ತಾವೆಲ್ಲರೂ ಊರಿನ ಭಕ್ತಾಭಿಮಾನಿಗಳು, ಪರ ಊರಿನವರು ಎಲ್ಲರೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚೆಂದಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ನಾನು ಎಲ್ಲ ಊರಿನವರಲ್ಲಿ ವಿನಂತಿಸಿಕೊಳ್ತೇನೆ. ಸಾರ್ವಜನಿಕ ಶಾರದೋತ್ಸವ ಸಮಿತಿ ಮುದ್ರಾಡಿ ಇದರ ವತಿಯಿಂದ 6ನೇ ವರ್ಷದ ಸಾರ್ವಜನಿಕ ಮುದ್ರಾಡಿ ಶಾರದೋತ್ಸವ ಕಾರ್ಯಕ್ರಮವು ದಿನಾಂಕ 29/9/2025 ಮುದ್ರಾಡಿ ಗುರುರಕ್ಷ ಸೌಹಾರ್ದ ಸಹಕಾರಿ ಸೊಸೈಟಿಯ ಆವರಣದಲ್ಲಿ ನಡೆಯಲಿದೆ. ಈ ಸಮಿತಿಯ ಗೌರವಾಧ್ಯಕ್ಷರಾಗಿ ದಿವಾಕರ್ ಎನ್ ಶೆಟ್ಟಿ ಮುದ್ರಾಡಿಯವರು, ಅಧ್ಯಕ್ಷರಾಗಿ ಮಂಜುನಾಥ ಪೂಜಾರಿ ಮುದ್ರಾಡಿಯವರು, ಉಪಾಧ್ಯಕ್ಷರಾಗಿ ಚಂದ್ರಶೇಖರ ಬಾಯರಿ ಕಬ್ಬಿನಾಲೆ, ಕೋಶಾಧಿಕಾರಿಯಾಗಿ ಚಂದ್ರಶೇಖರ ಭಟ್ ಬಲ್ಲಾಡಿ, ಕಾರ್ಯದರ್ಶಿಯಾಗಿ ವಿಶುಕುಮಾರ್ ಉಪ್ಪಳ, ಜೊತೆ ಕಾರ್ಯದರ್ಶಿಯಾಗಿ ಅಣ್ಣಪ್ಪ ಮುದ್ರಾಡಿ ಮತ್ತು ಪ್ರಕಾಶ್ ಶೇರಿಗಾರ್ ಜರುವತ್ತು, ಗೌರವ ಸಲಹೆಗಾರರಾಗಿ ಗಣಪತಿ ಎಂ, ಜಯಲಕ್ಷ್ಮಿ ಮುದ್ರಾಡಿ, ಶಶಿಕಲಾ ಡಿ ಪೂಜಾರಿ ಮುದ್ರಾಡಿ, ಮಂಜುನಾಥ ಹೆಗಡೆ ಮುದ್ರಾಡಿ, ವೆಂಕಟರಮಣ ಕಲ್ಕೂರು ಉಪ್ಪಳ, ಸಂತೋಷ್ ಕುಮಾರ್ ಶೆಟ್ಟಿ ಮುದ್ರಾಡಿ, ಶ್ರೀ ಮುದ್ರಾಡಿ, ರಮ್ಯಾ ಕಾಂತಿ ಸುಬ್ಬಣ್ಣ ಕಟ್ಟೆ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಈ ಸಾರ್ವಜನಿಕ ಶಾರದಾ ಮಹೋತ್ಸವವನ್ನು ಉತ್ತಮ ರೀತಿಯಲ್ಲಿ ನಡೆಸುವುದಕ್ಕೆ ಅನೇಕ ಉಪಸಮಿತಿಗಳನ್ನು ರಚಿಸಲಾಗಿದೆ. ಸ್ವಾಗತ ಸಮಿತಿಯ ಸಂಚಾಲಕರಾಗಿ ಸತೀಶ್ ಶೇರಿಗಾರ್ ಬೆಳ್ಳಗುಂಡಿ ಮತ್ತು ಅವರ ತಂಡ ದುಡಿಯುತ್ತಿದೆ. ಆರ್ಥಿಕ ಸಮಿತಿಯ ಸಂಚಾಲಕರಾಗಿ ಗುರುಪ್ರಸಾದ್ ಹೆಗಡೆ ಕೊಳಂಬೆ ಮತ್ತು ಅವರ ತಂಡದ ಸದಸ್ಯರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಪೂಜಾ ಸಮಿತಿಯ ಸಂಚಾಲಕರಾಗಿ ರವಿ ಪೂಜಾರಿ ಪಾದೇಮನೆ ಮತ್ತು ಅವರ ತಂಡ, ಅಲಂಕಾರ ಸಮಿತಿಯ ಸಂಚಾಲಕರಾಗಿ ಸುಧಾಕರ ಶೆಟ್ಟಿ ತುಂಡುಗುಡ್ಡೆ ಮತ್ತು ಅವರ ಬಳಗ, ಭಜನಾ ಸಮಿತಿಯ ಸಂಚಾಲಕರಾಗಿ ರಾಘವೇಂದ್ರ ನೆಲ್ಲಿಕಟ್ಟೆ ಮತ್ತು ಅವರ ತಂಡ, ವೇದಿಕೆ ನಿರ್ವಹಣೆ ಸಮಿತಿಯ ಸಂಚಾಲಕರಾಗಿ ಶಿವಾನಂದ ಶೆಟ್ಟಿ ಮುದ್ರಾಡಿ ಮತ್ತು ಅವರ ತಂಡ, ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿ ಸಂತೋಷ್ ಪೂಜಾರಿ ನೆಕ್ಕಾರುಬೆಟ್ಟು ಮತ್ತು ಅವರ ತಂಡ, ಊಟೋಪಚಾರ ಸಮಿತಿಯ ಸಂಚಾಲಕರಾಗಿ ಸನತ್ ಕುಮಾರ್ ಮುದ್ರಾಡಿ ಮತ್ತು ಅವರ ತಂಡ, ಮೆರವಣಿಗೆ ಸಮಿತಿಯ ಸಂಚಾಲಕರಾಗಿ ಸುಧೀರ ಆಚಾರ್ಯ ಮತ್ತು ಅವರ ಬಳಗ, ಪ್ರಚಾರ ಸಮಿತಿಯ ಸಂಚಾಲಕರಾಗಿ
ವಿಶ್ವಕುಮಾರ್ ಸುವರ್ಣ ಮತ್ತು ಮುದ್ರಾಡಿ ಮತ್ತು ಅವರ ತಂಡ ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಈ ಸಮಿತಿಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನೇಕ ಮಂದಿ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಪ್ರಮುಖರಾಗಿ ಮುದ್ರಾಡಿ ಗ್ರಾಮ ಪಂಚಾಯತ್, ಮುದ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಅಧ್ಯಾಪಕ ವೃಂದ, ಅಂಗನವಾಡಿ ಶಿಕ್ಷಕಿಯರು, ಆಶಾ ಕಾರ್ಯಕರ್ತೆಯರು, ಶ್ರೀ ರಾಮ ಭಜನಾ ಮಂಡಳಿ ಮುದ್ರಾಡಿ, ಶ್ರೀ ಅರ್ಧನಾರೀಶ್ವರ ಮಹಿಳಾ ಭಜನಾ ಮಂಡಳಿ ಬಲ್ಲಾಡಿ, ಶ್ರೀ ರಾಮ ಮಕ್ಕಳ ಭಜನಾ ಮಂಡಳಿ ಮುದ್ರಾಡಿ, ಧರ್ಮಶ್ರೀ ಮಹಿಳಾ ಮತ್ತು ಪುರುಷ ಭಜನಾ ಮಂಡಳಿ ಕೊಂಕಣರೆಬೆಟ್ಟು ಕಬ್ಬಿನಾಲೆ, ಶ್ರೀ ಮಹಾಗಣಪತಿ ರಿಕ್ಷಾ ಚಾಲಕರ ಮಾಲಕರ ಸಂಘ ರಿಜಿಸ್ಟರ್ಡ್ ಮುದ್ರಾಡಿ, ಟ್ಯಾಕ್ಸಿ ಚಾಲಕ ಮಾಲಕರ ಸಂಘ ಮುದ್ರಾಡಿ, ರಾಯಲ್ ಫ್ರೆಂಡ್ಸ್ ಮುದ್ರಾಡಿ, ಬಲ್ಲಾಡಿ ಫ್ರೆಂಡ್ಸ್ ಬಲ್ಲಾಡಿ, ವಿದ್ಯಾನಗರ ಫ್ರೆಂಡ್ಸ್ ಬಲ್ಲಾಡಿ, ಶ್ರೀ ರಾಮ ಮಹಿಳಾ ಭಜನಾ ಮಂಡಳಿ ಮುದ್ರಾಡಿ, ಶ್ರೀ ಆದಿಶಕ್ತಿ ಮಹಿಳಾ ಭಜನಾ ಮಂಡಳಿ ನೆಲ್ಲಿಕಟ್ಟೆ, ಶ್ರೀ ದುರ್ಗಾ ಪರಮೇಶ್ವರಿ ಗದ್ದಿಗೆ ಅಮ್ಮನವರ ಭಜನಾ ಮಂಡಳಿ ಬಚ್ಚಪ್ಪು, ಶ್ರೀ ಅರ್ಧನಾರೀಶ್ವರ ಭಜನಾ ಮಂಡಳಿ ಬಲ್ಲಾಡಿ, ಶ್ರೀ ಮಾರಿಕಾಂಬ ಭಜನಾ ಮಂಡಳಿ ಉಪ್ಪಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಮುದ್ರಾಡಿ, ಟೆಂಪೋ ಚಾಲಕ ಮಾಲಕರ ಸಂಘ ಮುದ್ರಾಡಿ, ಈಶ್ವರನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಬಲ್ಲಾಡಿ, ಮದಗ ಫ್ರೆಂಡ್ಸ್ ಮುದ್ರಾಡಿ, ಮಯೂರ್ ಫ್ರೆಂಡ್ಸ್ ಮುದ್ರಾಡಿ, ನೆಲ್ಲಿಕಟ್ಟೆ ಫ್ರೆಂಡ್ಸ್ ನೆಲ್ಲಿಕಟ್ಟೆ, ನೇತಾಜಿ ಫ್ರೆಂಡ್ಸ್ ಮುದ್ರಾಡಿ, ಉಪ್ಪಳ ಫ್ರೆಂಡ್ಸ್ ಕ್ರಿಕೆಟರ್ಸ್ ಉಪ್ಪಳ, ಶ್ರೀರಾಮ ಫ್ರೆಂಡ್ಸ್ ಮುದ್ರಾಡಿ ಹಾಗೂ ಮುದ್ರಾಡಿ ಮತ್ತು ಕಬ್ಬಿನಾಲೆಯ ಸಮಸ್ತ ಗ್ರಾಮಸ್ಥರು ಈ ಶಾರದೋತ್ಸವ ಸಮಿತಿಯೊಂದಿಗೆ ಕೈ ಜೋಡಿಸಿ 6ನೇ ವರ್ಷದ ಸಾರ್ವಜನಿಕ ಶಾರದಾ ಮಹೋತ್ಸವವನ್ನು ನೆರವೇರಿಸುವುದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಈ ಸಾರ್ವಜನಿಕ ಶಾರದಾ ಮಹೋತ್ಸವವನ್ನು ಉತ್ತಮ ರೀತಿಯಲ್ಲಿ ನಡೆಸುವುದಕ್ಕೆ ಊರ ಪರವೂರ ದಾನಿಗಳು ತನು ಮನ ಧನಗಳ ಸಹಕಾರವನ್ನು ನೀಡಿ ಈ ಶಾರದೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಇದರ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮೆಲ್ಲರ ನೆರವನ್ನು ನೀಡುವುದರ ಮೂಲಕ ಮುದ್ರಾಡಿಯಲ್ಲಿ ನಡೆಯತಕ್ಕಂಥ ಸಾರ್ವಜನಿಕ ಶಾರದಾ ಮಹೋತ್ಸವವನ್ನು ಉತ್ತಮ ರೀತಿಯಲ್ಲಿ ನಡೆಸುವುದಕ್ಕೆ ಸಹಕಾರವನ್ನು ನೀಡಬೇಕು ಎಂಬುದಾಗಿ ಸಮಿತಿಯ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಮುದ್ರಾಡಿ ವತಿಯಿಂದ 6ನೇ ವರ್ಷದ ಶಾರದೋತ್ಸವದ ಆಚರಣೆಯ ಸಂದರ್ಭದಲ್ಲಿ ನಾವಿದ್ದೇವೆ. ಸಾರ್ವಜನಿಕ ಶಾರದೋತ್ಸವ ಮುದ್ರಾಡಿಯಲ್ಲಿ 6 ವರ್ಷದಿಂದ ನಡೀತಿದೆ. ಖಾಲಿ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಶೈಕ್ಷಣಿಕ ಹಾಗೂ ಸಾಧನೆಗೈದ ಸಾಧಕರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಸ್ಪದ, ಭಜನಾ ಕಾರ್ಯಕ್ರಮ ಹಾಗೂ ಇನ್ನಿತರ ಎಲ್ಲ ಕ್ಷೇತ್ರದಲ್ಲಿ ಸಾಧನೆಯೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿ ಹಾಗೂ ಸಮಿತಿಯ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಿದೆ. ಮುದ್ರಾಡಿಯ ಎಲ್ಲ ಕಾರ್ಯಕ್ರಮಕ್ಕೆ ಒಗ್ಗಟ್ಟು ಹಾಗೂ ತನುಮನದ ಸಹಕಾರ, ಊರಿನ ಎಲ್ಲ ಸಹಕಾರದಿಂದ ಎಲ್ಲ ಕಾರ್ಯಕ್ರಮ ಈ ತನಕ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮವು ಯಶಸ್ವಿಯಾಗುವ ಬಗ್ಗೆ ನಮಗೆ ತುಂಬ ಭರವಸೆ ಇದೆ, ಆಶೆ ಇದೆ. ಶಾರದೋತ್ಸವಕ್ಕೆ ತಾವೆಲ್ಲ ಆಗಮಿಸಿ ಶ್ರೀ ಶಾರದಾ ಮಾತೆಯ ಕೃಪೆಗೆ ಪಾತ್ರರಾಗಿ ಇಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ತನು ಮನ ಧನ ಹಾಗೂ ಇತರ ಎಲ್ಲ ಪ್ರೋತ್ಸಾಹವನ್ನು ನೀಡಿ ಸಹಕರಿಸಬೇಕಾಗಿ ಈ ಮುದ್ರಾಡಿಯ ಜನತೆಯಲ್ಲಿ ನಮ್ರವಾಗಿ ವಿನಂತಿಸ್ತೇನೆ.